ಎಸ್ಡಿಪಿಐ ಪಕ್ಷದ ಜೊತೆ ಯಾವುದೇ ಕಾರಣಕ್ಕೂ ಮೈತ್ರಿ ಇಲ್ಲ. ಅಧಿಕಾರ ಸಿಗದಿದ್ರೂ ಕಾಂಗ್ರೆಸ್ಗೆ ಚಿಂತೆ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಚುನಾವಣಾ ಫಲಿತಾಂಶ ಅತಂತ್ರವಾಗಿದೆ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮೈತ್ರಿಗೆ ಮುಂದಾಗಲ್ಲ. ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ತೀರ್ಮಾನ ಬರುವುದು ಸಹಜವಾಗಿದೆ. ಗೆದ್ದವರು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು. ಸೋತ ಕ್ಷೇತ್ರವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ರು. ನಾನು ಇಲ್ಲಂತಲ್ಲ, ನನಗೆ ಯಾವುದು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೇವ ಅಷ್ಟು ಎಕ್ಸ್ಪೆಕ್ಟ್ ನಮಗೆ ಟಾರ್ಗೆಟ್ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಕೆಲವೊಂದು ಸಣ್ಣ ಮಟ್ಟದ ಹಿನ್ನಡೆಗೆ ಅದು ಒಂದೇ ಕಾರಣ ಅಂತ ಹೇಳಿ ಕೂಡ ಆಗುವುದಿಲ್ಲ. ಬೇರೆ ಬೇರೆ ಒಂದೊಂದು ಕಡೆ ಒಂದೊಂದು ವಿಚಾರಗಳು ಇವತ್ತಿರ್ತದೆ. ಇದನ್ನೆಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ವಿಲ್ ಸೆಟ್ ಇಟ್ ರೈಟ್ ಮತ್ತು ಕಾಂಗ್ರೆಸ್ಸನ್ನು ಬಲಿಷ್ಠ ಮಾಡಿಗೊಳಿಸ್ತೇವೆ. ಇನ್ನು ಏಷ್ಯಾ ಗೇಮ್ಸ್ನಲ್ಲಿ ಮಂಗಳೂರಿಗರ ಸಾಧನೆ ಪ್ರಶಂಸನೀಯವಾಗಿದೆ. ಭಾರತದ ಅಗ್ರಗಣ್ಯ ಅಥ್ಲೆಟಿಕ್ಸ್ ಪೂವಮ್ಮ ಹಾಗೂ ಆಳ್ವಾಸ್ ವಿದ್ಯಾರ್ಥಿ ತರುಣ್ ಅಯ್ಯಸ್ವಾಮಿ ಸಾಧನೆಯನ್ನ ಗುರುತಿಸಲಾಗುವುದು. ಇನ್ನು ಕ್ರೀಡಾ ಸಾಧಕರಿಗೆ ಹೆಚ್ಚಿನ ಸವಲತ್ತು ಕೊಡುತ್ತೇವೆ. ಈ ಬಗ್ಗೆ ಪ್ರಧಾನಿ ಹಾಗೂ ಕ್ರೀಡಾ ಸಚಿವರಿಗೆ ಪತ್ರ ಬರೆಯುತ್ತೇನೆ ಎಂದು ಹೇಳಿದ್ರು. ಇಬ್ಬರು ಕ್ರೀಡಾಪಟುಗಳು ನಮ್ಮ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೊಟ್ಟಂಥ ಗೌರವಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿಕೊಂಡು ಅವರಿಗೆ ಕೊಡುವಂತಹ ಗೌರವ ಮತ್ತು ಇನ್ನೂ ಸವಲತ್ತುಗಳನ್ನು ಗರಿಷ್ಠ ಮಟ್ಟದಲ್ಲಿ ಕೊಡಿಸಲಿಕ್ಕೆ ಮೊನ್ನೆ ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ. ಅದೇ ರೀತಿ ಇದು ರಾಷ್ಟ್ರಕ್ಕೆ ಸಿಕ್ಕಿದ ಪ್ರಶಸ್ತಿ ಆದ ಕಾರಣ ಕೇಂದ್ರ ಸರ್ಕಾರವು ಕೂಡ ಅವರಿಗೆ ಸವಲತ್ತುಗಳನ್ನು ಮತ್ತು ಗೌರವವನ್ನು ಕೊಡಲಿಕ್ಕೆ ಬೇಕಾಗಿ ನಾನು ಪ್ರಧಾನಮಂತ್ರಿಗೆ ಮತ್ತು ಕ್ರೀಡಾ ಸಚಿವ ಪತ್ರವನ್ನು ಕೂಡ ಬರೀತೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.